ಎನ್ಎನ್ಎಂ ಪ್ರೊಡಕ್ಷನ್ ಲಾಂಛನದಲ್ಲಿ ಆತ್ಮಾನಂದ ರೈ ಅವರ ನಿರ್ಮಾಣ ಹಾಗೂ ಭರತ್ ರಾಮ್ ರೈ ಅವರ ಸಹ ನಿರ್ಮಾಣದಲ್ಲಿ ಮೂಡಿಬಂದ ತುಳು ಚಿತ್ರ ಪಿಲಿ ತೆರೆಗೆ ಬರಲು ಸಿದ್ಧವಾಗಿದೆ. ಈ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿನಿಮಾದ ನಿರ್ದೇಶಕ ಮಯೂರ್ ಆರ್ ಶೆಟ್ಟಿಯವರು, ತುಳುನಾಡಿನ ಸಂಸ್ಕೃತಿ, ಆಚರಣೆ ಮತ್ತು ನಂಬಿಕೆಗಳಲ್ಲಿ ಒಂದಾಗಿರುವ ಹುಲಿ ಕುಣಿತದ ಕಥಾವಸ್ತುವನ್ನು ಹೊಂದಿರುವಂತಹ ಚಿತ್ರ ಪಿಲೆ. ತುಳುನಾಡಿನಲ್ಲಿ ಹುಲಿ ಕುಣಿತಕ್ಕೆ ಅದರದೇ ಆದ ಗೌರವ ಮತ್ತು ಇತಿಹಾಸ ಇದೆ. ಆ ಗೌರವಕ್ಕೆ ಧಕ್ಕೆ ಬಂದಾಗ ಆಚರಣೆಯಲ್ಲಿ ಆಗುವಂತಹ ಲೋಪಗಳಿಗೆ ಏನೆಲ್ಲ ದೋಷ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎನ್ನುವುದನ್ನು ಈ ಚಿತ್ರದ ಮೂಲಕ ಬಹಳ ಸೊಗಸಾಗಿ ಕಟ್ಟಿಕೊಡಲಾಗಿದೆ. ಈ ಚಿತ್ರದಲ್ಲಿ ವಿಜಯಕುಮಾರ್ ಕೊಡಿಯಾಲ್ಪೈಲ್ ಬಹುಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಾಯಕನಾಗಿ ಭರತ್ ಭಂಡಾರಿ ಜೊತೆಗೆ ಸ್ವಾತಿ ಶೆಟ್ಟಿ, ತ್ರಿಷಾ ಶೆಟ್ಟಿ, ಕೃತಿ ಶೆಟ್ಟಿ, ನವೀನ್ ಡಿ ಪಡೇಲ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರು, ವಿಸ್ಮಯ್ ವಿನಾಯಕ್ ಸೇರಿದಂತೆ ಅನೇಕ ತುಳುನಾಡಿನ ಕಲಾವಿದರು ಅಭಿನಯಿಸಿದ್ದಾರೆ ಎಂದರು. ಕಾಮಿಡಿ ತುಂಬಾ ಕೊಡ್ತಾ ಇದ್ರಿ, ಕತೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಅಂತ. ಸೊ ಇದರಲ್ಲಿ ಕಾಮಿಡಿ ಜೊತೆಗೆ ಒಂದು ಒಳ್ಳೆಯ ಸಂದೇಶ ಇರುವಂತ ಕತೆ ಜೊತೆಗೆ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ ಬಂದಿದೆ ಚಿತ್ರ, ನಮಗೆಲ್ಲ ಸಂದೇಶ ಕೊಟ್ಟಿದೆ. ಇನ್ನು ಜನರಿಗೆ ಯಾವ ರೀತಿ ಇಷ್ಟವಾಗುತ್ತೆ ಅನ್ನೋದು ಕಾಯ್ತಾ ಇದ್ದೀವಿ ಸಿನಿಮಾಗೋಸ್ಕರ. ಅದು 2 ಗಂಟೆಗಳ ಲೆಂತ್ ಇರುವಂತಹ ಸಿನಿಮಾ. ಅದರಲ್ಲಿ ಎಲ್ಲ ರೀತಿಯ ಎಮೋಷನ್ಸ್ಗಳನ್ನು ಒಟ್ಟುಗೂಡಿಸಿ ಮಾಡಿರುವಂತಹ ಸಬ್ಜೆಕ್ಟ್. ಈಗ ಕಳೆದ ಕೆಲವು ವರ್ಷಗಳಿಂದ ಪಿಲಿವೇಷ ಅನ್ನುವಂಥದ್ದು ಸ್ವಲ್ಪ ಕಮರ್ಷಿಯಲ್ ಆಗಿ ಹೋಗ್ತಾ ಉಂಟು. ಅದರ ಬಗ್ಗೆ ಏನಾದರೂ ಸಿನಿಮಾದಲ್ಲಿ ತೋರಿಸುವ ಪ್ರಯತ್ನ ಮಾಡಿದ್ದೀರಾ? ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರುವಂಥದ್ದು ಇಲ್ಲಿ, ಅಂದರೆ ಕಾಂಪಿಟೇಷನ್ ಆ ರೀತಿಯಾಗಿ ಯಾವ ಇದನ್ನು ಮಾಡಿಲ್ಲ. ಅಂದರೆ ಪರಂಪರೆಯನ್ನು ತೋರ್ಸಕ್ಕೆ ಹೋಗಿದ್ದೀವಿ. ಅಂದರೆ ಇವಾಗ ಪಿಲಿ ಅಂದರೆ ಕಾಂಪಿಟೇಷನ್ ಮಾಡ್ತಾರೆ, ಆ ಥರದ್ದು ನಡೀತಾ ಇದೆ. ಕಾಂಪಿಟೇಷನ್ ಹೇಳಿದ್ದಲ್ಲ, ಬೇರೆ ರೀತಿಯ ಕಮರ್ಷಿಯಲ್ ಇದರಲ್ಲಿ ಹೋಗ್ತಾನೆ, ಕಾಂಪಿಟೇಷನ್ ಬಿಸ್ನೆಸ್ ಹೋಗ್ತಾನೆ. ಅದನ್ನ ಅದು ಆ ಥರ ಹೋಗಬಾರ್ದು ಅನ್ನೋಂಥ ಮೆಸೇಜ್ ಏನಾದ್ರು ಕೊಟ್ಟಿದ್ದೀರಾ ಅಂತ? ಹೌದು, ಪಿಲಿವೇಷದಲ್ಲಿ ಅದರ ಸಂಸ್ಕೃತಿಗೆ ಮಾರಕವಾಗುವಂತ ಯಾವುದೇ ರೀತಿಯ ಚಟುವಟಿಕೆಗಳು ಮಾಡಬಾರ್ದು ಅಂತಾನೆ ಇದರಲ್ಲಿ ಸಿನಿಮಾದಲ್ಲಿ ಹೇಳಿರುವಂಥದ್ದು. ಹಾಗೂ ಪರಂಪರೆ ಅಂದರೆ ನಮ್ಮ ಪೂರ್ವಜರು ಯಾವ ರೀತಿ ನಡೆದುಕೊಂಡು ಬಂದಿದ್ದಾರೆ, ಯಾವ ತರ ಪಿಲಿವೇಷಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ ಅಂತ ಸಿನಿಮಾದಲ್ಲಿ ತೋರಿಸಿದೆ. ಅನಂತರ ನಟ ಭೋಜರಾಜ್ ವಾಮಂಜೂರು ಅವರು ಮಾತನಾಡಿ, ಪಿಲೆ ಇದೊಂದು ಗಟ್ಟಿತನವಿರುವ ಕಥೆಯ ಜೊತೆಗೆ ಕೌಟುಂಬಿಕ ಮನೋರಂಜನೆ, ಹಾಸ್ಯ, ಪ್ರೀತಿ, ಪ್ರೇಮ, ಸುಂದರ ಹಾಡುಗಳ ಜೊತೆಗೆ ಮೈನವಿರೇಳಿಸುವ ಸಾಹಸ ಮತ್ತು ಕಥೆಯಲ್ಲಿ ಕೊನೆಯವರೆಗೂ ಸಾಗುವ ನಿಗೂಢತೆ ಇವೆಲ್ಲವೂ ಈ ಚಿತ್ರದಲ್ಲಿದೆ ಎಂದು ಹೇಳಿದರು. ಸಂಸ್ಕಾರ ಸಂಸ್ಕೃತಿಯ ಒಂದು ಬಿಂಬಿಸುವಂತಹ ಚಿತ್ರ, ಅದರೊಟ್ಟಿಗೆ ಒಳ್ಳೆಯ ಒಂದು ಕಥಾ ಹಂದರವನ್ನು ಹಮ್ಮಿಕೊಂಡಿದೆ. ಒಳ್ಳೆ ಕಥಾ ಸಾರಾಂಶ, ನಮ್ಮ ಕರಾವಳಿಗೆ ಏನು ಬೇಕೋ ಹಾಸ್ಯದೊಟ್ಟಿಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡುವಂಥ ಅದ್ಭುತವಾಗಿ ಮೂಡಿಬಂದಂತಹ ಚಿತ್ರ ಪಿಲಿ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಭರತ್ ಭಂಡಾರಿ ಅವರಿದ್ದಾರೆ. ನಮ್ಮ ಪ್ರಸಿದ್ಧ ಯಕ್ಷಗಾನ ಕಲಾವಿದ ಶ್ರೀಧರ್ ಭಂಡಾರಿಯವರ ಮಗ, ತಮ್ಮನ ಮಗ. ಅದು ತುಂಬ ಹೆಮ್ಮೆಯ ವಿಷಯ, ಯಾಕಂದರೆ ಅವರ ಮೂಲದಲ್ಲಿ ಯಕ್ಷಗಾನದ ಅಭಿರುಚಿ, ಕಲಾವಿದರ ಮಗ ಅಂತ ಹೇಳೋದಕ್ಕೆ ನಮಗೆ ಕೂಡ ಖುಷಿ ಆಗುತ್ತೆ. ಅದ್ಭುತವಾಗಿ ಪ್ರಥಮ ಬಾರಿಗೆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವರೊಟ್ಟಿಗೆ 2 ಜನ ಅವರಿಗೆ ಹೀರೋಯಿನ್ಗಳು. ಹಾಗೆ ಮಯೂರ್ ಶೆಟ್ಟಿ ನಮ್ಮ ನಿರ್ದೇಶಕರು, ನಮ್ಮ ತುಳುನಾಡಿನ ಅದ್ಭುತ ನಿರ್ದೇಶಕರು. ನಮ್ಮ ನಿರ್ಮಾಪಕರು ಆತ್ಮಾನಂದ ಶೆಟ್ಟರು, ಹಾಗೆ ನಮ್ಮ ಗಣೇಶ್ ಅವರು. ನಮ್ಮ ಎಲ್ಲ ಕರಾವಳಿಯ ಹಾಗೂ ಬೆಂಗಳೂರು ಕರಾವಳಿಯ 2 ಕಡೆಯಿಂದಲೂ ಒಳ್ಳೊಳ್ಳೆ ಕಲಾವಿದರನ್ನು ಆಯ್ಕೆ ಮಾಡಿ ಈ ಚಿತ್ರದಲ್ಲಿ ಅಭಿನಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ ಚಿತ್ರ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಈ ಚಿತ್ರತಂಡದ ಮೇಲೆ ಇರಲಿ. ಈ ಸಂದರ್ಭದಲ್ಲಿ ಪಿಲಿ ಚಿತ್ರದ ನಾಯಕ ನಟ ಭರತ್ ಭಂಡಾರಿ, ನಿರ್ಮಾಪಕರಾದ ಆತ್ಮಾನಂದರಿ, ಸಂಕಲನಕಾರ ಗಣೇಶ್ ನೀರ್ಚಾಲ್ ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.